ಉಡುಪಿ ಜಿಲ್ಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ಆರಂಭವಾದಂತಹ ಹಿಜಾಬ್ ವಿವಾದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿ ಇದೀಗ ಸದ್ಯ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಅಂತಿಮ ತೀರ್ಪನ್ನ ಕಾದಿರಿಸಲಾಗಿದೆ। ಈ ಮಧ್ಯೆ ಹಿಜಾಬ್ ವಿಚಾರದಲ್ಲಿ ಹೆಚ್ಚು ಪರ ವಿರೋಧದ ಅಭಿಪ್ರಾಯಗಳಿಗೆ ತುತ್ತಾಗಿದ್ದ ಉಡುಪಿ ಶಾಸಕ ರಘುಪತಿ ಭಟ್ ಮತ್ತೆ ಹಿಜಾಬ್ ಪ್ರಕರಣವನ್ನ ಕೆದಕಿದ್ದಾರೆ। ಉತ್ತರ ಪ್ರದೇಶದ ಚುನಾವಣೆ ಮುಗಿದು ಮತದಾನೋತ್ತರ ಸಮೀಕ್ಷೆ ಪ್ರಕಟವಾಗ್ತಾ ಇದ್ದಂತೆಯೇ ಟ್ವೀಟ್ ಅನ್ನ ಮಾಡಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಸೋಲುವ ಭೀತಿಯಿಂದ ಹಿಜಾಬ್ ವಿಚಾರಣೆಯನ್ನ ಚುನಾವಣೆ ಮುಗಿಯುವವರೆಗೆ ಮುಂದೂಡಿ ಎಂದು ಹಿಜಾಬ್ ಹೋರಾಟಗಾರರು ಅವಲತ್ತುಕೊಂಡಿದ್ರು। ಈಗ ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗಗೊಂಡಿದ್ದು ಉತ್ತರ ಪ್ರದೇಶದಲ್ಲಿ ಯೋಗಿ ನಾಯಕತ್ವದಲ್ಲಿ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂದು ಭವಿಷ್ಯ ನುಡಿದಿವೆ। ಮತ್ತೊಂದು ಟ್ವೀಟ್ನಲ್ಲಿ ಕರ್ನಾಟಕದಲ್ಲಿ ನ್ಯಾಯಾಲಯ ಹಿಜಾಬ್ ಧರಿಸಬೇಡಿ ಎಂದು ಮಧ್ಯಂತರ ಆದೇಶ ನೀಡಿದೆ। ಉತ್ತರ ಪ್ರದೇಶದಲ್ಲಿ ಜನತಾ ನ್ಯಾಯಾಲಯ ಬಿಜೆಪಿ ಸರ್ಕಾರವನ್ನ ಮತ್ತೊಮ್ಮೆ ಬಯಸಿವೆ ಎಂದು ಸಮೀಕ್ಷೆಗಳು ಹೇಳ್ತಾ ಇವೆ। ಯಾವ ಭಯದಿಂದ ಹಿಜಾಬ್ ವಿಚಾರಣೆಯನ್ನ ಮುಂದೂಡಿ ಎಂದು ಬೇಡಿಕೊಂಡಿದ್ದೀರೋ ಆ ಭಯ ನಿಜವಾಗಲಿದೆ ಎಂದು ರಘುಪತಿ ಭಟ್ ಟ್ವೀಟ್ ಅನ್ನ ಮಾಡಿದ್ದಾರೆ।